कृष्ण प्रभुपाद की जय। ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 37. ಏತದ್ ಮತಂ ಸಮಾಧಿಷ್ಠ ಪರಮೇನ ಸಮಾಧಿನ ಭವಾನ್ ಕಲ್ಪ ವಿಕಲ್ಪೇಶು ನ ವಿಮುಹ್ಯತಿ ಖರೇಚಿತ್. ಅನುವಾದ: ಹೇ ಬ್ರಹ್ಮನೇ, ಚಿತ್ತ ಏಕಾಗ್ರತೆಯಿಂದ ಈ ಸಿದ್ಧಾಂತವನ್ನು ಅನುಸರಿಸು. ಯಾವ ಗರ್ಭವು ಭಾಗಶಃ ಪ್ರಳಯದಲ್ಲಾಗಲಿ ಅಥವಾ ಅಂತಿಮ ಪ್ರಳಯದಲ್ಲಾಗಲಿ ನಿನ್ನನ್ನು ಪ್ರಕ್ಷುಬ್ಧಗೊಳಿಸುವುದಿಲ್ಲ. ಎಸ್ ಅಂದ್ರೆ ಪಾರ್ಷಿಯಲ್ ಡಿವಾಸ್ಟೇಷನ್ ಮತ್ತೆ ಫುಲ್ ಡಿವಾಸ್ಟೇಷನ್ ಎರಡು ಉಂಟು. ಹಾಗಾಗಿ ಈ ಎರಡು ಡಿವಾಸ್ಟೇಷನ್ ಅಲ್ಲಿ ಅಂತ ನಿನ್ನನ್ನು ಪ್ರಕ್ಷುಬ್ಧಗೊಳಿಸುವುದಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜಯ. ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ ದೇವೋತ್ತಮ ಪುರುಷ ಭಗವಾನ್ ಶ್ರೀಕೃಷ್ಣನು 4 ಶ್ಲೋಕಗಳಲ್ಲಿ, ಅಂದರೆ ಅಹಂ ಸರ್ವಸ್ಯ ಪ್ರಭು, 4 ಶ್ಲೋಕ, ಚತುಶ್ಲೋಕಿ ಭಗವದ್ಗೀತಾ 10ನೇ ಅಧ್ಯಾಯದ 8ನೇ ಶ್ಲೋಕ, 9ನೇ ಶ್ಲೋಕ, 10ನೇ ಶ್ಲೋಕ ಮತ್ತು 11ನೇ ಶ್ಲೋಕ, 4 ಶ್ಲೋಕ. 4 ಶ್ಲೋಕಗಳಲ್ಲಿ, ಅಂದರೆ ಅಹಂ ಸರ್ವಸ್ಯ ಪ್ರಭು ಇತ್ಯಾದಿ ಶ್ಲೋಕಗಳ ಇಡೀ ಗ್ರಂಥದ ಸಾರಾಂಶವನ್ನು ತಿಳಿಸಿರುವಂತೆ ಸಂಪೂರ್ಣ ಶ್ರೀಮದ್ ಭಾಗವತದ ಸಾರಾಂಶವು ಅಹಂ ಏವಾಸಂ ಏವಾಗ್ರೆ, ಅಂದ್ರೆ 33ರಿಂದ 36. ಇದು ಚತುಶ್ಲೋಕಿ ಭಾಗವತ. ಇಲ್ಲಿ ಕೂಡ ಇತ್ಯಾದಿ 4 ಶ್ಲೋಕಗಳಲ್ಲಿ ಅಡಗಿದೆ. ಚತುಶ್ಲೋಕಿ ಭಗವದ್ಗೀತಾ 10ನೇ ಅಧ್ಯಾಯದ 8ರಿಂದ 11, ಚತುಶ್ಲೋಕಿ ಭಾಗವತಂ 2ನೇ ಸ್ಕಂದದು 9ನೇ ಅಧ್ಯಾಯದು 33ರಿಂದ 36 ಅಡಗಿದೆ. ಹೀಗೆ ಅತ್ಯಂತ ಮಹತ್ವದ ಭಾಗವತ ಸಿದ್ಧಾಂತದ ರಹಸ್ಯ ಉದ್ದೇಶವನ್ನು ಶ್ರೀಮದ್ ಭಾಗವತದ ಮೂಲ ವಕ್ತಾರನು ಮತ್ತು ಭಗವದ್ಗೀತೆಯ ಮೂಲ ವಕ್ತಾರನು ಆದ ದೇವೋತ್ತಮ ಪುರುಷ ಶ್ರೀಕೃಷ್ಣನು ಶ್ರೀಮದ್ ಭಾಗವತದಲ್ಲಿ ವಿವರಿಸಿದ್ದಾನೆ. ನೋಡಿ, ಅಲ್ಲಿ ಕೂಡ ವಿವರಿಸಿದ್ದಾನೆ, ಇಲ್ಲಿ ಕೂಡ ವಿವರಿಸಿದ್ದಾನೆ. ಯಾರು ವಕ್ತಾರ? ಯಾರು? ಕೃಷ್ಣ, ದೇವೋತ್ತಮ ಪರಮಪುರುಷ. ಈ 4 ಶ್ಲೋಕಗಳ ತಪ್ಪು ಅರ್ಥ ವಿವರಣೆ ನೀಡಲು ಅನೇಕ ವ್ಯಾಕರಣಿಗಳು, ಭಕ್ತರಲ್ಲದ ಐಕವಾದಿ ಪ್ರಯತ್ನಿಸಿದ್ದಾರೆ. ತುಂಬಾ ಮಂದಿ ಇದ್ದಾರೆ. ಇದರ ಬಗ್ಗೆ ರಾಂಗ್ ಮಿಸ್ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಆದರೆ ನಾವು ಅದನ್ನು ಕೇಳಬಾರದು. ಕೃಷ್ಣ ಹೇಗೆ ಹೇಳಿದಾನೆ ಅದನ್ನು ನಾವು ಹಾಗೆ ಗ್ರಹಿಸಬೇಕು. ತುಂಬಾ ಮಂದಿ ಇದ್ದಾರೆ ಐಕವಾದಿಗಳು. ನೋಡಿ, ಅವರವರ ಓನ್ ವ್ಯಾಕರಣಿಗಳು, ಭಕ್ತರಲ್ಲವರು ಐಕವಾದಿಗಳು. ಆದರೆ ಸ್ವಯಂ ಭಗವಂತನೇ ತಾನು ಉಪದೇಶಿಸಿದ ನಿಶ್ಚಿತ ಸಿದ್ಧಾಂತದಿಂದ ವಿಚಲಿತನಾಗದಂತೆ ಬ್ರಹ್ಮನಿಗೆ ಬೋಧೆ ಮಾಡಿದನು. ನೋಡಿ, ನಾವು ವಿಚಲಿತನಾಗಬಾರದು. ಬ್ರಹ್ಮನಿಗೆ ಹೇಳಿದಾನೆ ನಿಶ್ಚಿತ ಸಿದ್ಧಾಂತ, ವಿಚಲಿತನಾಗಬಾರ್ದು. ನಾವು ಕೂಡ ಹಾಗೆ ಸರಿಯಾದ ಮೊನಫೈಡ್ ಸಂಪ್ರದಾಯ, ಸರಿಯಾದ ಗುರು ಪರಂಪರೆಯಿಂದ ನಾವು ಕೇಳ್ತಾ ಇದ್ದೇವೆ. ಇದು ಅಥೆಂಟಿಕ್. ಇದನ್ನು ಬಿಟ್ಟು ನಾವು ಈ ಬೋಗಸ್ ಇದನ್ನು ಕೇಳಿದರೆ ತುಂಬಾ ವ್ಯಾಕರಣಿಗಾರರು ಇದ್ದಾರೆ, ಓನ್ ಕೊಡುವಂಥದ್ದು. ಅಲ್ಲಿಂದ ನಾವು ಕೇಳಬಾರ್ದು, ವಿಚಲಿತನಾಗಬಾರ್ದು ಅಂತ. ನೋಡಿ ಅಂತ ಕೃಷ್ಣ ಬ್ರಹ್ಮನಿಗೆ ಬೋಧೆ ಮಾಡಿದನು. ಭಗವಂತನು 4 ಶ್ಲೋಕಗಳಲ್ಲಿ ಶ್ರೀಮದ್ ಭಾಗವತ ಸಾರವನ್ನು ಬೋಧಿಸಿದನು. ಈ 4 ಶ್ಲೋಕದಲ್ಲಿ ಸಾರ ಉಂಟು ಶ್ರೀಮದ್ ಭಾಗವತ. ನಿರಾಕಾರವಾದಿಗಳು ಶಬ್ದಗಳ ಜಾಲದಿಂದ ಒಡ್ಡುವ ಅಹಂ ಪದದ ತಪ್ಪು ವ್ಯಾಖ್ಯೆಯು ಶ್ರೀಮದ್ ಭಾಗವತದ ಕಟ್ಟ ಅನುಯಾಯಿಗಳ ಚಿತ್ತವನ್ನು ಕಲಕಬಾರದು. ನೋಡಿ, ನಿರಾಕಾರವಾದಿಗಳು ಎಂತ ಮಾಡ್ತಾರೆ? ಅವರು ಶಬ್ದಗಳ ಜಾಲ. ಹೇಗೆಂದ್ರೆ ಭಕ್ತನಿಗೆ ಗೊತ್ತಾಗ್ತದೆ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈ ನಿರಾಕಾರವಾದಿಗಳು ಮಾಯಾವಾದಿಗಳ ಕೆಲಸ ಎಂತ ಅಂದ್ರೆ, ಈಗ ಸಪೋಸ್ ನಿಮ್ಗೆ ಹೈದರಾಬಾದಿಗೆ ಹೋಗ್ಬೇಕು. ಹೈದರಾಬಾದಿಗೆ ಹೋಗುವುದಾದ್ರೆ ನೀವು ಯಾವ ರೂಟಲ್ಲಿ ಹೋಗುವಂಥದ್ದು? ಒಂದು ಬಿಜಾಪುರ ಆಗಿ ಹೋಗಬಹುದು, ಇಲ್ಲಾಂದ್ರೆ ಈ ಕಡೆಯಿಂದ ಎಲ್ಲಿ ಬೆಲ್ಗಾಮ್ ಆಗಿ ಆ ಕಡೆಯಿಂದ ಕೂಡ ರೂಟ್ ಉಂಟು. ಆದ್ರೆ ನಿರಾಕಾರವಾದಿಗಳು ಎಂತ ಮಾಡುದಂದ್ರೆ, ನಮ್ಗೆ ಹೈದರಾಬಾದಿಗೆ ಹೋಗ್ಬೇಕು, ನಮ್ಮನ್ನು ಡೆಲ್ಲಿಗೆ ಕೊಂಡು ಹೋಗುವಂಥದ್ದು.
ಡೆಲ್ಲಿಗೆ ಕೊಂಡೋಗುವಂಥದ್ದು. ಮಂಗಳೂರಿಂದ ಗೋವಾ, ಗೋವಾ ಆಗಿ ಬಾಂಬೆ, ಬಾಂಬೆ ಆಗಿ ಡೆಲ್ಲಿಗೆ ಕೊಂಡೋಗುವಂಥದ್ದು. ಇದು ಅವನು ಮಾಡೋ ತಪ್ಪು. ಇಲ್ಲದ ಕೆಲವೊಮ್ಮೆ ಎಂತ ಮಾಡ್ತಾರೆ, ನಿಮ್ಮನ್ನು ಮಂಗಳೂರಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಚೆನ್ನೈಗೆ, ಚೆನ್ನೈಯಿಂದ ವಿಜಯವಾಡಕ್ಕೆ ತಲುಪಿ ಬಿಡ್ತಾರೆ. ಕೆಲವರು ಕ್ಲೋಸ್ ಇದ್ದಾರೆ, ನಿರಾಕಾರವಾದಿಗಳು ಹತ್ತಿರ ಹತ್ತಿರ ಇದ್ದಾರೆ, ಕೆಲವರು ತುಂಬಾ ದೂರ ಇದ್ದಾರೆ. ಇದು ತಪ್ಪು. ಪ್ರಭುಪಾದ ಹೇಳ್ತಾರೆ ನಮ್ಮ ಡೆಸ್ಟಿನಿ ಅಂತ ಹೈದರಾಬಾದ್, ಹೈದರಾಬಾದ್ಗೆ ನಮ್ಮನ್ನು ಬಿಡ್ಬೇಕು. ಅದು ಯಾರು? ಭಕ್ತರು. ನಿಮ್ಮ ಡೆಸ್ಟಿನಿಯಲ್ಲಿ ಉಂಟು, ಅಲ್ಲಿಗೆ ಬಿಡುವಂಥದ್ದು. ಆದ್ರೆ ನಮ್ಗೆ ಅಂತಂದ್ರೆ ನಾವು ಭಕ್ತಿಯಲ್ಲಿ ನಮ್ಗೆ ವಿಷಯ ಗೊತ್ತಿಲ್ಲ, ಹಾಗಾಗಿ ನಾವು ಅವ್ರು ಹೇಳಿದ್ದು ಸತ್ಯ ಅಂತ ಆಗ್ತದೆ ನಮ್ಗೆ. ಯಾಕಂದ್ರೆ ಅವರ ವರ್ಡ್ಸ್ ಎಲ್ಲ ಫ್ಲವರಿ ವರ್ಡ್ಸ್. ಒಳ್ಳೆ ಅವರಿಗೆ ಸಂಸ್ಕೃತ ಗೊತ್ತಿರುತ್ತದೆ, ಒಳ್ಳೆ ಈ ವೇದಗಳ ಬಗ್ಗೆ ಅವರಿಗೆ ಗೊತ್ತಿರ್ತದೆ, ಉಪನಿಷತ್ ಬಗ್ಗೆ ಗೊತ್ತಿರುತ್ತದೆ. ಆದ್ರೆ ಕೃಷ್ಣನ ಮೇಲೆ ಭಕ್ತಿ ಇಲ್ಲ. ಇದು ಮಾಡುವಂತ ದೊಡ್ಡ ಮಿಸ್ಟೇಕ್. ಹಾಗಾಗಿ ನಾವು ಜಾಗ್ರತೆಯಲ್ಲಿ ಇರ್ಬೇಕು. ಯಾವುದು ಸರಿ, ಯಾವ ತಪ್ಪು ನಮ್ಗೆ ಗೊತ್ತಿರ್ಬೇಕು. ಹಾಗೆ ನಿರಾಕಾರವಾದಿಗಳ ಶಬ್ದಗಳ ಜಾಲದಿಂದ ಒಡ್ಡುವ ಅಹಂ ಪದದ ತಪ್ಪು ವ್ಯಾಖ್ಯೆಯು ಶ್ರೀಮದ್ ಭಾಗವತದ ಕಟ್ಟ ಅನುಯಾಯಿಗಳ ಚಿತ್ತವನ್ನು ಕಲಕಬಾರದು. ನೋಡಿ, ನಮ್ಮ ಚಿತ್ತ ಕಲಕಬಾರದು ಅಂದ್ರೆ ಅವರು ಎಂತೆಂತ ಹೇಳ್ತಾರೆ. ಶ್ರೀಮದ್ ಭಾಗವತವು ದೇವೋತ್ತಮ ಪುರುಷನ ಹಾಗೂ ಅವನ ಪರಿಶುದ್ಧ ಭಕ್ತರ ಪಠ್ಯವಾಗಿದೆ. ನೋಡಿ, ಶ್ರೀಮದ್ ಭಾಗವತ ಅಂದ್ರೆ ಯಾರು? ಕೃಷ್ಣನ ಬಗ್ಗೆ ಕೃಷ್ಣನ ಶುದ್ಧ ಭಕ್ತರು ಹೊಗಳುವಂತದ್ದು. ಯಾರು ಶುದ್ಧ ಭಕ್ತರು? ಈ 12 ಮಹಾಜನರು. ಸ್ವಯಂಭೂ, ನಾರದ, ಶಂಭು, ಕುಮಾರ, ಕಪಿಲ, ಮನು, ಪ್ರಹ್ಲಾದ, ಜನಕ, ಭೀಷ್ಮ, ಬಲಿರ್ಭಯ, ಸಖಿ ಭಯ. ಇವರು ಗ್ಲೋರಿಫೈ ಮಾಡುವಂಥದ್ದು. ಇವರೆಲ್ಲ ಶುದ್ಧ ಭಕ್ತರು, ಮಹಾಜನರು. ಮಹಾಜನ ಗತಸ್ಸ ಏನ ಪಂಥ, ಅವರ ದಾರಿಯಲ್ಲಿ ನಾವು ನಡಿಬೇಕಂದ್ರೆ. ಹಾಗಾಗಿ ಅವರು ಹೊಗಳುವಂಥದ್ದು ಶ್ರೀಮದ್ ಭಾಗವತದಲ್ಲಿ ಕೃಷ್ಣನನ್ನು. ಪರಿಶುದ್ಧ ಭಕ್ತರ ಪಠ್ಯವಾಗಿದೆ. ಆ ಭಕ್ತರು ಭಾಗವತರೆಂದೇ ಖ್ಯಾತರು. ನೋಡಿ, ಅವರು ಭಾಗವತರು. ಹೇಗೆಂದ್ರೆ ಪ್ರಭುಪಾದ ಒಂದು 2 ಭಾಗವತ, ಒನ್ ಈಸ್ ಬುಕ್ ಭಾಗವತ, ಒನ್ ಈಸ್ ಪರ್ಸನ್ ಭಾಗವತ. ಈ ಬುಕ್ ಭಾಗವತ ಈಗ ಹೋಗ್ತಾ ಇದೆ, ಪರ್ಸನ್ ಭಾಗವತ ಪ್ರಭುಪಾದ ಪರ್ಸನ್ ಭಾಗವತ. ಹಾಗಾಗಿ ಅವರೆಲ್ಲ ಭಾಗವತರೇ ಖ್ಯಾತರು, ಪರ್ಸನ್ ಭಾಗವತ ಅವರು. ಆ ಭಕ್ತರು ಭಾಗವತರೆಂದೇ ಖ್ಯಾತರು. ಬೇರೆ ಯಾರಿಗೂ ಭಕ್ತಿಯುತ ಸೇವೆಯ ಈ ಆಪ್ತ ಸಾಹಿತ್ಯದೊಳಗೆ ಪ್ರವೇಶವಿಲ್ಲ. ನೋಡಿ, ಶುದ್ಧ ಭಕ್ತರಿಗೆ ಮಾತ್ರ ಎಂಟ್ರಿ, ಉಳಿದವರಿಗಿಲ್ಲ. ಆದರೆ ದುರದೃಷ್ಟವಶಾತ್ ದೇವೋತ್ತಮ ಪರಮಪುರುಷನೊಂದಿಗೆ ಸಂಬಂಧವಿಲ್ಲದ ನಿರಾಕಾರವಾದಿಗಳು ಕೆಲವೊಮ್ಮೆ ವ್ಯಾಕರಣ ಮತ್ತು ಶುಷ್ಕ ಊಹಾಪೋಹಗಳ ತಮ್ಮ ಅಲ್ಪಜ್ಞಾನದಿಂದ ಶ್ರೀಮದ್ ಭಾಗವತ ತಪ್ಪಾಗಿ ಅರ್ಥೈಸಲು ಪ್ರಯತ್ನಿಸ್ತಾರೆ. ಒಳ್ಳೆ ವ್ಯಾಕರಣ ಗೊತ್ತಿರ್ತದೆ, ನಾನು ಹೇಳಿದೆಲ್ಲ, ಒಳ್ಳೆ ಸಂಸ್ಕೃತ ಗೊತ್ತಿರುತ್ತದೆ, ಒಳ್ಳೆ ವ್ಯಾಕರಣ ಗೊತ್ತಿರುತ್ತದೆ ಅವರಿಗೆ, ನಿರಾಕಾರವಾದಿಗಳಿಗೆ. ಪ್ರಭುಪಾದ ಹೇಳುವಂಥದ್ದು ನೋಡಿ, ಇದು ನಮ್ಗೆ ಕೇಳಿದ್ರೆ ನಮ್ಗೆ ಬೇಜಾರಾಗಬಹುದು. ಭಾರತದಲ್ಲಿ ಈಗ ನೀವು ಯಾರೇ ಆಧ್ಯಾತ್ಮಿಕದಲ್ಲಿ ಇದ್ದಾನೆ, 99.9% ಹೆಚ್ಚಿನವರು ಇದೆ. ಒಂದ ನಿರಾಕಾರವಾದಿ, ಒಂದು ಶೂನ್ಯವಾದಿ, ಒಂದ ಮಾಯವಾದಿ. ಇದೇ ಕೆಟಗರಿ ಸೇರಿದವರು. ಯಾಕೆಂದ್ರೆ ಕೃಷ್ಣನ ಮೇಲೆ ಭಕ್ತಿ ಇಲ್ಲ, ಕೃಷ್ಣನನ್ನು ಪರ್ಸನ್ ಅಂತ ಆಕ್ಸೆಪ್ಟ್ ಮಾಡುವುದಿಲ್ಲ. ಒಳ್ಳೆ ವ್ಯಾಖ್ಯಾನ ಗೊತ್ತಿರ್ತದೆ. ಮತ್ತೆ ಶುಷ್ಕ ಊಹಾಪೋಹ ನೋಡಿ, ಇದಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್. ಇದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ, ತುಂಬಾ ಬಾರಿ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ. ಒಮ್ಮೆ ಸೈನ್ಸ್ ಸ್ಟೂಡೆಂಟ್, PUC ಅಲ್ಲಿ ನೀವು ಸೈನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಿರಬಹುದು, ಬೆಳಿಗ್ಗೆ ನಮ್ಗೆ ಎಂತ ಅಂದ್ರೆ ಥಿಯರಿ ಕ್ಲಾಸ್ ಇರ್ತದೆ, ಮಧ್ಯಾಹ್ನ ಲ್ಯಾಬ್ ಕ್ಲಾಸ್. ಲ್ಯಾಬ್ ಅಂದ್ರೆ ಪ್ರಾಕ್ಟಿಕಲ್ ಮಾಡ್ಲಿಕ್ಕೆ, ಥಿಯರಿ ಅಂತ ಕಲಿಸಿದ ಮಾಡ್ಬೇಕು. ಹಾಗೆ ಒಂದು ಹುಡುಗ ಮಧ್ಯಾಹ್ನ 1:30 ಹೊತ್ತಿಗೆ ಲ್ಯಾಬಿಗೆ ಹೋಗ್ತಾನೆ. ಲಂಚ್ ಬ್ರೇಕ್ 1 to 2. ಅವನಿಗೆ ಜೋರು ಬಾಯಾರಿಕೆ ಆಗ್ತದೆ. ಅವನೆಂತ ಮಾಡ್ತಾನೆ, ಲ್ಯಾಬಿನ ಒಳಗೆ ಹೋಗ್ತಾನೆ. ಅಲ್ಲಿ ಒಂದು ಗ್ಲಾಸ್ ಅಲ್ಲಿ ಜ್ಯೂಸಿನ ತರ ಇರ್ತದೆ. ಅದರ ಗ್ಲಾಸಿನ ಕೆಳಗೆ ಲಿಂಬೆ ಹಣ್ಣು ಕಟ್ ಮಾಡಿ 4 ಪೀಸ್ ಇರ್ತದೆ. ಎಂತ ಎಣಿಸ್ತಾನೆ, ಇದು ಲಿಂಬು ಜ್ಯೂಸ್ ಅಂತ ಎಣಿಸ್ತಾನೆ. ಹತ್ತಿರ ಹೋಗ್ತಾನೆ ಕುಡಿಲಿಕ್ಕೆ ಅಂತ, ಆಲ್ಮೋಸ್ಟ್ ಹತ್ತಿರ ಹೋಗ್ತಾನೆ. ಮತ್ತೆ ಆಗ್ತದೆ ಕೇಳಿ ಕುಡಿಯುವ ಅಂತ ಆಗ್ತದೆ ಅವನು. ಮತ್ತೆ ಒಂದು 5 ನಿಮಿಷ ಬಿಟ್ಟು ಲ್ಯಾಬ್ ಇನ್ಚಾರ್ಜ್ ಬರ್ತಾರೆ, ಟಿಫಿನ್ ತೊಳಿತಾ. ಅವ್ರು ಹೇಳ್ತಾರೆ, ನಾನು ಈ ಲಿಂಬು ಜ್ಯೂಸ್ ಕುಡಿಯಬಹುದಾ ಅಂತ. ಅದಕ್ಕೆ ಆ ಲ್ಯಾಬ್ ಇನ್ಚಾರ್ಜ್ ಹೇಳ್ತಾರೆ, ಅರೆ ಮಾರಾಯ, ಅದು ಲಿಂಬು ಜ್ಯೂಸ್ ಅಲ್ಲ, ಅದು ಆಸಿಡ್. ಲಿಂಬು ಜ್ಯೂಸ್ ಅಲ್ಲ, ಅದು ಆಸಿಡ್. ಅದೇ ರೀತಿ
ಈ ನಿರಾಕಾರವಾದಿಗಳು, ಈ ಮಾಯಾವಾದಿಗಳು, ಶೂನ್ಯವಾದಿಗಳು ಅವರೆಲ್ಲ ಈ ರೀತಿಯವರ ಗುರುಜನ್ ಹೂವಾ ಪೂವಾ ಅಂತ ಹೇಳುವಂಥದ್ದು. ಆಕ್ಚುಲಿ ಇದು ಆಸಿಡ್, ಆದ್ರೆ ಎಂತ ಎಣಿಸಿದವ, ಲಿಂಬು ಜ್ಯೂಸ್ ಅಂತ ಎಣಿಸಿದ. ಭಕ್ತಿ ಸೇವೆ ಮಾಡದೆ ನಮಗೆ ಕರೆಕ್ಟ್ ಆಗಿ ಗೊತ್ತಾಗುದಿಲ್ಲ ಏನು ಅಂತ ಭಗವಂತ ಹೇಳಿದ್ದಾನೆ. 18ನೇ ಅಧ್ಯಾಯದು 55ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಭಕ್ತ್ಯಾ ಮಾಂ ಜಾನಾಂತಿ. ಭಕ್ತಿಯಲ್ಲಿ ಮಾತ್ರ ನಮ್ಗೆ ಅರ್ಥ ಆಗ್ತದೆ, ಬೇರೆ ಯಾವುದರಲ್ಲಿ ಅರ್ಥ ಆಗುದಿಲ್ಲ ನಮ್ಗೆ ಕೃಷ್ಣ ಅಂತ. ಹಾಗಾಗಿ ಶುಷ್ಕ ಹೂವಾಗಳ ತಮ್ಮ ಅಲ್ಪ ಜ್ಞಾನದಿಂದ ಶ್ರೀಮದ್ ಭಾಗವತ್ ತಪ್ಪಾಗಿ ಅರ್ಥೈಸಲು ಪ್ರಯತ್ನಿಸುತ್ತಾರೆ, ತಪ್ಪಾಗಿ ಅರ್ಥ ಮಾಡುವಂತದ್ದು ತುಂಬಾ ಮಂದಿ ಇದ್ದಾರೆ. ಆದ್ದರಿಂದ ಯಾರೊಬ್ಬರು ವ್ಯಾಕರಣಿಗಳೆಂದು ಹೇಳಿಕೊಳ್ಳುವಂತ ಅಥವಾ ಬೇರೆ ಯಾರೇ ಮಂದಮತಿಗಳ ತೀರ್ಮಾನಗಳಿಂದ ದಾರಿ ತಪ್ಪದೆ ಪರಂಪರಾ ಪದ್ಧತಿಯಿಂದ ದೃಢ ಮನಸ್ಕರಾಗಬೇಕೆಂದು ಭಗವಂತನು ಬ್ರಹ್ಮನಿಗೆ ಮತ್ತು ಬ್ರಹ್ಮನ ಮೂಲಕ ಬ್ರಹ್ಮ ಪರಂಪರೆಯ ಭಾವಿ ಭಗವದ್ಭಕ್ತರಿಗೆ ಎಚ್ಚರಿಕೆ ನೀಡಿದ ನೋಡಿ. ಹಾಗಾಗಿ ನಾವು ಪರಂಪರೆಯಿಂದ ಕೇಳಬೇಕು. ಸಂಪ್ರದಾಯ ಇಲ್ಲದು, ಗುರು ಪರಂಪರೆ ಇಲ್ಲದು ಕೇಳಿದ್ರೆ ಅದು ಶ್ರಮ ಏವೈ ಕೇವಲ ಸಿಂಪ್ಲಿ ವೇಸ್ಟ್ ಆಫ್ ಟೈಮ್. ನಾವು ಹೇಗೆ ತಿಳಿಯುವಂತದ್ದು ಇದು ಕೂಡ ಆಧ್ಯಾತ್ಮ ಅಲ್ಲ. ಇಟ್ ಇಸ್ ನಾಟ್ ಸ್ಪಿರಿಚುವಲ್. ಸೋ ಕಾಲ್ಡ್ ಸ್ಪಿರಿಚುವಲ್, ಪ್ರಭುಪಾದ ಹೇಳ್ತಾರೆ, ಸೋ ಕಾಲ್ಡ್ ಸ್ಪಿರಿಚುವಲ್, ಇಟ್ ಇಸ್ ನಾಟ್ ಸ್ಪಿರಿಚುವಲ್. ಸ್ಪಿರಿಚುವಲ್ ಅಂದ್ರೆ ಪರಂಪರೆಯಲ್ಲಿ ಬರಬೇಕು, ಗುರು ಪರಂಪರೆಯಲ್ಲಿ, ಸಂಪ್ರದಾಯದಲ್ಲಿ ಬರಬೇಕು. ಸಂಪ್ರದಾಯ ಮತ್ತೆ ಪರಂಪರೆ ಇಲ್ಲದಿದ್ರೆ ಅದು ವೇಸ್ಟ್. ಪ್ರಭುಪಾದ ಎಚ್ಚರಿಕೆ ನೀಡ್ತಾ ಇದ್ದಾರೆ ನೋಡಿ ಮತ್ತೆ ಮತ್ತೆ. ಯಾಕೆಂದ್ರೆ ಭಾರತದಲ್ಲಿ 99.9% ಜನರು ಇದೇ ಕೆಟಗರಿ ಸೇರಿದವರು. ಯಾವುದು? ಪರಂಪರೆ ಇಲ್ಲದ ಹೆಸರಿಗೆ ಆಧ್ಯಾತ್ಮ, ಅದು ಆಧ್ಯಾತ್ಮ ಅಲ್ಲ, ಸೋಕೊಳ್ಳ ಆಧ್ಯಾತ್ಮ. ಹಾಗಾಗಿ ಪ್ರಭುಪಾದ ನಮಗೆ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಆದ್ದರಿಂದ ಯಾರೊಬ್ಬರು ವ್ಯಾಕರಣಿಗಳೆಂದೇ ಹೇಳಿಕೊಳ್ಳುವಂತ ಅಥವಾ ಬೇರೆ ಯಾರೇ ಮಂದಮತಿಗಳ ತೀರ್ಮಾನಗಳಿಂದ ದಾರಿ ತಪ್ಪದೆ ಪರಂಪರಾ ಪದ್ಧತಿಯಿಂದ ದೃಢ ಮನಸ್ಕರಾಗಬೇಕೆಂದು ಭಗವಂತನು ಬ್ರಹ್ಮನಿಗೆ ಮತ್ತು ಬ್ರಹ್ಮನ ಮೂಲಕ ಬ್ರಹ್ಮ ಪರಂಪರೆಯ ಭಾವಿ ಭಗವದ್ಭಕ್ತರಿಗೆ ಎಚ್ಚರಿಕೆ ನೀಡಿದ್ದಾನೆ. ಹಾಗಾಗಿ ನಾವು ಪರಂಪರೆಯಿಂದ ಕೇಳಬೇಕು. ಈಗ ನಾವು ಎಂಥದೋ ಪುಣ್ಯ ಮಾಡಿದ್ದೇವೆ, ನಾವು ಕರೆಕ್ಟ್ ಆದ ಒಂದು ಪರಂಪರೆಯಲ್ಲಿ ಅದರ ಅಂಡರ್ ಬಿದ್ದಿದ್ದೇವೆ. ಇದು ನಾವು ಲಾಸ್ಟ್ ಲೈಫ್ ನಾವು ತುಂಬಾ ಪುಣ್ಯ ಮಾಡಿರ್ಬೇಕು, ಇಲ್ಲದ ಸಿಗುದಿಲ್ಲ, ಇಂಥದ್ದು ಸಿಗುವುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಹೇಳುವಂಥದ್ದು, ಒಮ್ಮೆ ಪ್ರಭುಪಾದ ಶಿಷ್ಯ ಬಂದು ಪ್ರಭುಪಾದಿಗೆ ಹೇಳುವಂಥದ್ದು ಎಂತ, ಪ್ರಭುಪಾದ ದೇರ್ ಆರ್ ಸೋ ಮೆನಿ ಆರ್ಗನೈಸೇಷನ್, ಸೋ ಮೆನಿ ಸ್ಪಿರಿಚುವಲ್ ಆರ್ಗನೈಸೇಷನ್. ಪ್ರಭುಪಾದ ಹೇಳ್ತಾರೆ, ದೀಸ್ ಆರ್ ಆಲ್ ಸೋ ಕಾಲ್ಡ್ ಸ್ಪಿರಿಚುವಲ್ ಆರ್ಗನೈಸೇಷನ್. ಯಾಕೆ? ದೀಸ್ ಆರ್ ಲೈಕ್ ಬಬಲ್ಸ್ ಇನ್ ವಾಟರ್, ದೇ ವಿಲ್ ಕಮ್ ಅಂಡ್ ದೇ ವಿಲ್ ಗೋ. ಇಟ್ ಇಸ್ ನಾಟ್ ಸ್ಪಿರಿಚುವಲ್, ಇಟ್ ಇಸ್ ಸೋ ಕಾಲ್ಡ್ ಸ್ಪಿರಿಚುವಲ್. ಹಾಗೆ ನಾವು ಇದನ್ನು ತಿಳಿಬೇಕು. ನಾವು ಒಂದು ಸರಿಯಾದ ಪರಂಪರೆಯಿಂದ ಬಂದಂತ, ಸಂಪ್ರದಾಯದಿಂದ ಬಂದಂತ ಇದಕ್ಕೆ ನಾವು ಈಗ ನಾವು ಸೇರಿದ್ದೇವೆ. ಇದು ನಮ್ಮ ಪುಣ್ಯ, ಇದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದೇವೆ. ಎಲ್ಲರಿಗೂ ಸಿಗುವುದಿಲ್ಲ ಈ ಭಾಗ್ಯ. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದರೆ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿಮಪಿ ತತ್ವದ. ಅಂದ್ರೆ ಕೋಟಿ ಜನರಲ್ಲಿ ಒಬ್ಬ ಬರುವುದಂತೆ. ಯಾವುದಕ್ಕೆ? ಸರಿಯಾದ ಸಂಪ್ರದಾಯಕ್ಕೆ ನಾವು ಬಂದಿದ್ದೇವೆ, ಇದು ನಮ್ಮ ಪುಣ್ಯ. ಎಚ್ಚರಿಕೆ ನೀಡಿದ್ದಾನೆ. ಲೌಕಿಕ ಜ್ಞಾನ ಬಲದಿಂದ ಯಾರು ಹೊಸ ಅರ್ಥ ವಿವರಣೆ ನೀಡಲು ಪ್ರಯತ್ನಿಸಬಾರದು. ನೋಡಿ, ನಮ್ಮ ಸೋ ಕಾಲ್ಡ್ ಮೆಟೀರಿಯಲ್ ಇದರಿಂದ ನಾವು ಹೊಸ ಅರ್ಥ ನೀಡಲಿಕ್ಕಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ನಮ್ಗೆ ಸಾಕ್ಷಾತ್ಕಾರ ಆಗಲಿಲ್ಲ, ರಿಯಲೈಸೇಷನ್, ನಾವು ಏನು ಕೊಡ್ಬೋದು, ಏನು ಕೊಡ್ಲಿಕ್ಕೆ ಆಗುದಿಲ್ಲ. ಹೇಗೆ ಅಂದ್ರೆ ಸಾಧನ ಸಂಘ ಸೇವದಿಂದ ನಮ್ಗೆ ಎಂತಾಗ್ತದೆ? ರಿಯಲೈಸೇಷನ್ ಬರ್ತದೆ, ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಆಗದೆ ನಮ್ಮ ಹೂವಾಪೂವ ನಡೆಯುವುದಿಲ್ಲ. ಸಾಕ್ಷಾತ್ಕಾರ ಅಂದ್ರೆ ಭಗವಂತ ನಮ್ಗೆ ರಿಯಲೈಸೇಷನ್ ಕೊಡ್ತಾನೆ. ಹಾಗೆ ಇಲ್ಲಿ ಅದನ್ನ ಹೇಳುವಂತ ನೋಡಿ, ಬ್ರಹ್ಮನಿಗೆ ಮತ್ತು ಬ್ರಹ್ಮ ಪರಂಪರೆ ಭಾವಿ ಭಗವಂತ ಎಚ್ಚರಿಕೆ ನೀಡಿದ್ದಾನೆ. ಲೌಕಿಕ ಜ್ಞಾನ ಬಲದಿಂದ ಯಾರು ಹೊಸ ಅರ್ಥ ವಿವರಣೆ ನೀಡಲು ಪ್ರಯತ್ನಿಸಬಾರದು. ಇವರೆಲ್ಲ ಕೊಡುವಂಥದ್ದು ಹೊಸ ಅರ್ಥ, ಯಾವ? ಲೌಕಿಕ ಜ್ಞಾನ ಬಲದಿಂದ. ಸೇವೆಯಿಂದ ನಮಗೆ ಜ್ಞಾನ ಬರುವುದು ಹೊರತು ಹೊಸ ಅರ್ಥ ಅಲ್ಲ. ಕೃಷ್ಣ ಹೇಳಿದಾನೆ, ಕೃಷ್ಣ ರಿವೀಲ್ ಮಾಡುವಂಥದ್ದು. ಸದ್ಗುರು ಎಲ್ಲ ಅಧಿಕೃತ ವೇದ ಸಾಹಿತ್ಯದ ಹಿನ್ನೆಲೆಯಲ್ಲಿ ಶಿಷ್ಯನಿಗೆ
ಯೋಗ್ಯ ಮಾರ್ಗದರ್ಶನ ನೀಡಲು ಸಮರ್ಥನು. ಬೋನಫೈಡ್ ಗುರು, ಸೋಕಾಲ್ಡ್ ಗುರುಗಳಲ್ಲ. ಅಲ್ಲಿ 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 ಇದ್ದಾರೆ. ಪ್ರಭುಪಾದ ಹೇಳ್ತಾರೆ, ಕಲಿಯುಗದಲ್ಲಿ ಹೇಗೆ ಅಂದ್ರೆ 50 ಮೀಟರ್ಸ್ಗೆ ಒಂದು ಬಸ್ ಸ್ಟ್ಯಾಂಡ್ ಉಂಟು, ಅಲ್ಲಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್. ಅದೇ ರೀತಿ ಅಲ್ಲಿ ಅಲ್ಲಿ ಒಂದು ಗುರು, ಬೋಗಸ್ ಗುರು. ಬೋಗಸ್ ಗುರುವಿಂದ ನಾವು ಕೇಳಬಾರದು. ಎಚ್ಚರಿಕೆ ನೀಡ್ತಾ ಇದ್ದಾರೆ ಪ್ರಭುಪಾದ ನೋಡಿ, ಯೋಗ್ಯವನ್ನು ನೀಡಲು ಸಮರ್ಥನು. ಹಾಗಾಗಿ ಸದ್ಗುರು ಎಲ್ಲ ಅಧಿಕೃತ ವೇದ ಸಾಹಿತ್ಯ ಹಿನ್ನೆಲೆಯಲ್ಲಿ ಶಿಷ್ಯನಿಗೆ ಯೋಗ್ಯ ಮಾರ್ಗದರ್ಶನ ನೀಡಲು ಸಮರ್ಥನು. ವಿದ್ಯಾರ್ಥಿಯನ್ನು ದಿಗ್ಭ್ರಾಂತಗೊಳಿಸಲು ಅವನ ಶಬ್ದಗಳ ಜಾಲ ಹೂಡುವುದಿಲ್ಲ. ಈಗ ನಿನ್ನೆ ನಾನು ಗ್ರೂಪ್ ಅಲ್ಲಿ ಕಳಿಸಿದ್ದೇನೆ, ನೀವು ನೋಡಿರ್ಬೇಕು, ಅದು ಇದಕ್ಕೆ ರಿಲೇಟೆಡ್, ಅದಕ್ಕೆ ನಾನು ಕಳಿಸಿದ್ದೇನೆ ನಿನ್ನೆ ಒಂದು ಪ್ರಭುಪಾದಿದು 3 ಮಿನಿಟ್ಸ್ ವಿಡಿಯೋ. ಪ್ರಭುಪಾದ ಅಂತ ಹೇಳುವಂಥದ್ದು, ಚಂದ್ರಮಾಮ ಹೇಳಿದ್ದಾರೆ, ಅಮಾರಿ ಆಜ್ಞಾ ಗುರು ಹೋ ಯಾರ್ ಜಾರಿ ರೇಖೋ ತಾರೆ ಕೋ ಕೃಷ್ಣ ಉಪದೇಶ. ಅಂದ್ರೆ ಚೇತನ್ ಮಾಬಿ ಅಂತ ಹೇಳಿದ್ರೆ ಅದನ್ನು ರಿಪೀಟ್ ಮಾಡ್ಲಿಕ್ಕೆ, ಅಮಾರಿ ಆಜ್ಞಾ ಗುರು ಹೋ ಯಾರ್, ಚೇತನ್ ಮಾಬಿ ಹೇಳುವಂತದ್ದು ಗುರು ಆಗು, ಜಾರಿ ರೇಖೋ ತಾರೆ ಕೋ ಕೃಷ್ಣ ಉಪದೇಶ ಹೇಳುವಂಥದ್ದು ಅಷ್ಟೇ, ನಮ್ಮ ಉಪದೇಶ ಅಲ್ಲ. ಆದ್ರೆ ಹೆಚ್ಚಿನ ಜನರು ಅವರವರ ಉಪದೇಶ ಹೇಳುವಂಥದ್ದು ಇಲ್ಲ, ಕೃಷ್ಣನ ಉಪದೇಶ ಹೇಳಲಿಕ್ಕೆ. ವಿದ್ಯಾರ್ಥಿಯನ್ನು ದಿಗ್ಭ್ರಾಂತಗೊಳಿಸಲು ಅವನು ಶಬ್ದಗಳ ಜಾಲ ಹೂಡುವುದಿಲ್ಲ. ಯಾರು? ಬೋನಫೈಡ್ ಗುರು ಶಬ್ದಗಳ ಜಾಲ ಹೂಡುವುದಿಲ್ಲ. ಸದ್ಗುರು ತಮ್ಮ ಸ್ವ ದೃಷ್ಟಾಂತದಿಂದ ಶಿಷ್ಯನಿಗೆ ಭಕ್ತಿ ಸೇವೆ ತತ್ವಗಳನ್ನು ಬೋಧಿಸ್ತಾನೆ. ನೋಡಿ, ಗುರು ಅಂದ್ರೆ ಅವ ಭಕ್ತಿ ಸೇವೆಯಲ್ಲಿ ಇದ್ದಾನೆ, ಅವ ಕೂಡ ಶಿಷ್ಯನಿಗೆ ಭಕ್ತಿ ಸೇವೆ ತತ್ವಗಳನ್ನು ಹೇಳುವಂತದ್ದು, ಇದು ಗುರು. ಹಾಗಾಗಿ ಬೋಗಸ್ ಗುರುಗಳಿಗೆ ಅಂತಂದ್ರೆ ಅವರಿಗೆ ಕೃಷ್ಣನ ಮೇಲೆ ಅಟ್ರಾಕ್ಷನ್ ಇಲ್ಲ, ಭಕ್ತಿ ಸೇವೆ ಮಾಡ್ತಾ ಇಲ್ಲ, ಮತ್ತೆ ಎಂತ ಮಾಡುವಂಥದ್ದು ಅವರು? ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ತಪ್ಪು ತಪ್ಪು ಬೋಧನೆ ಕೊಡ್ತಾರೆ, ಅವರು ಬೋಧಿಸ್ತಾರೆ. ವ್ಯಕ್ತಿಗತವಾಗಿ ಸೇವೆ ಸಲ್ಲಿಸದ ನಿರಾಕಾರವಾದಿಗಳು ಹಾಗೂ ಹೂವಾತ್ಮಕ ಚಿಂತಕರಂತೆ ಜನ್ಮ ಜನ್ಮಾಂತರಗಳಲ್ಲೂ ಅಂತಿಮ ನಿರ್ಣಯಕ್ಕೆ ಬರುವುದು ಅಸಾಧ್ಯ. ಅಂದ್ರೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ ಪ್ರಬಂಧೆ ವಾಸುದೇವ ಸರ್ವಮಿತಿ ಸಮಾತ್ಮ ಸುದುರ್ಲಭ. ಈ ಜ್ಞಾನಿಗಳು ಎಂತ ಅಂದ್ರೆ ನಿರಾಕಾರವಾದಿಗಳು, ಅದರಲ್ಲಿ ಕೆಲವರು ಜ್ಞಾನಿಗಳಿದ್ದಾರೆ. ಅವರೆಂತ ಮಾಡುವಂತದ್ದು? ಪ್ರಭುಪಾದ ಹೇಳ್ತಾರೆ, ಭಕ್ತ ನೋಸ್ ಅಂದ್ರೆ ಈ ನೋಸನಿಗೆ ಮುಟ್ತಾನೆ, ಅದ ಜ್ಞಾನಿಗಳ ಹಾಗೆಲ್ಲ. ನೋಸ್ ಅಂದ್ರೆ ಈ ಕಿವಿಯನ್ನು ಮುಟ್ಟುವಂಥದ್ದು, ನೋಸ್ ಈ ಕೂದಲನ್ನು ಮುಟ್ಟುವಂಥದ್ದು, ನೋಸ್ ಈ ಕಣ್ಣನ್ನು ಮುಟ್ಟುವಂಥದ್ದು, ಮತ್ತೆ ನೋಸ್ ಇಲ್ಲಿ ಕೂದಲನ್ನು ಹೀಗೆ ಮುಟ್ತಾನೆ, ನೋಸ್ ಇಲ್ಲಿ ಕಿವಿಯನ್ನು ಮುಟ್ತಾನೆ, ಆ ನೋಸ್ ಇಲ್ಲಿ ಬರ್ತಾನೆ. ಅಂದ್ರೆ ಬಹುನಾಂ ಜನ್ಮನಾಮಂತೆ, ತುಂಬಾ ಲೈಫ್ ಜ್ಞಾನಿಯಾಗಿ ಹುಟ್ಟಿ 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 ಮತ್ತೆ ಬರುದಂತೆ. ಕನ್ಕ್ಲೂಷನ್ ಎಂತ? ವಾಸುದೇವ ಸರ್ವಮಿತಿ ಅಂದ್ರೆ ಕೃಷ್ಣ ಸರ್ವ ಕಾರಣ ಅಂತ ತುಂಬಾ ಲೈಫ್ ನಂತರ ಜನ್ಮ ಜನ್ಮಾಂತರಗಳು ಅಂತಿಮ ನಿರ್ಣಯಕ್ಕೆ ಬರುವುದು ಅಸಾಧ್ಯ. ಸದ್ಗುರುಗಳ ಉಪದೇಶಗಳನ್ನು ಅನುಸರಿಸಿ ಅಪೌರುಷೇಯ ಧರ್ಮಗ್ರಂಥಗಳ ಮತ್ತು ತತ್ವಜ್ಞಾನಗಳ ಸಂಯೋಗದಿಂದ ಶಿಷ್ಯನು ಸಂಪೂರ್ಣ ಜ್ಞಾನ ಹಂತಕ್ಕೆ ಏರುತ್ತಾನೆ. ನೋಡಿ, ಹಾಗೆ ಬೋನಫೈಡ್ ಗುರುವಿನ ಉಪದೇಶದಿಂದ ನಮ್ಗೆ ಸರಿಯಾದ ಜ್ಞಾನ ಸಿಗ್ತದೆ. ಅದು ಐಕ ಇಂದ್ರಿಯ ತೃಪ್ತಿಯ ಜಗತ್ತಿನಿಂದ ಬಿಡುಗಡೆ ಮಾಡುವ ಬೆಳವಣಿಗೆಯಿಂದ ವ್ಯಕ್ತಗೊಳ್ಳುತ್ತದೆ. ನೋಡಿ ಹೇಗೆ ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಸೆನ್ಸ್ ಗ್ರಾಟಿಫಿಕೇಶನ್ ಕೃಷ್ಣ ಕಾನ್ಶಿಯಸ್ನೆಸ್ ವಿಲ್ ನಾಟ್ ಗೋ ಇಲ್ ಟುಗೆದರ್. ಎರಡು ಕೂಡ ಒಟ್ಟೊಟ್ಟಿಗೆ ಹೋಗುವುದಿಲ್ಲ. ಹೇಗೆ ಅಂದ್ರೆ ನೀವು ಕಟ್ಟಿಗೆಯನ್ನು ಹೊತ್ತಿಸ್ತೀರಿ, ಬೆಂಕಿ ಬರ್ತದೆ, ಮತ್ತೆ ನೀರು ಹಾಕ್ತೀರಿ, ಹೋಗ್ತದೆ, ಬೆಂಕಿ ಉಯ್ಯುವುದಿಲ್ಲ. ಅದೇ ರೀತಿ ಇಲ್ಲಿ ಕೂಡ ಅದನ್ನ ಹೇಳುವಂಥದ್ದು. ನೋಡಿ, ಉಪದೇಶ ಅನುಸರಿಸಿ ಅಪೌರುಷ ಧರ್ಮಗ್ರಂಥ ಮತ್ತು ತತ್ವ ಸಂಯೋಗದ ಶಿಷ್ಯನ ಸಂಪೂರ್ಣ ಜ್ಞಾನ. ಓಕೆ, ಅದು ಐಕ ಇಂದ್ರಿಯ ತೃಪ್ತಿಯ ಜಗತ್ತಿನಿಂದ ಬಿಡುಗಡೆ. ಯಾಕೆಂದ್ರೆ ಬೋನಫೈಡ್ ಗುರು ಎಂತ ಮಾಡ್ತಾನೆ? ನಿಮ್ಮ ಐಕ ಇಂದ್ರಿಯ ತೃಪ್ತಿಯಿಂದ ನಿಮ್ಮನ್ನು ದೂರ ಇಡ್ತಾನೆ. ಅದು ಆಗ್ಲೇಬೇಕು. ಯಾಕೆಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್ ಮತ್ತು ಕೃಷ್ಣ ಪ್ರಜ್ಞೆ ಒಟ್ಟಿಗೆ ಹೋಗುವುದಿಲ್ಲ, ಬಿಡುಗಡೆ ಮಾಡುವ ಬೆಳವಣಿಗೆಯಿಂದ ವ್ಯಕ್ತಗೊಳ್ಳುತ್ತದೆ. ಯಾರೊಬ್ಬರು ಇಂದ್ರಿಯ ತೃಪ್ತಿಯ ಜಗತ್ತಿನಿಂದ ಬಿಡುಗಡೆ ಪಡೆಯಬಹುದೆಂಬುದು ಲೌಕಿಕ ಜಂಜಾಟಗಳಲ್ಲಿ ತೊಡಗಿರುವವರಿಗೆ ಆಶ್ಚರ್ಯದ ವಿಷಯವಾಗಿದೆ. ನೋಡಿ, ನಮ್ಗೆ ಇಂದ್ರಿಯ ತೃಪ್ತಿಯಿಂದ ಬಿಡುಗಡೆ ಪಡಬೇಕಿದ್ರೆ ನಾವು ಕೃಷ್ಣ ಮಂಜು ತಗೊಳ್ಬೇಕು ಅಷ್ಟೇ. ಹೀಗಾಗಿ ದೈವ ಸಾಕ್ಷಾತ್ಕಾರದಲ್ಲಿ ಸ್ಥಿತನಾಗುವ ಯಾವುದೇ ಪ್ರಯತ್ನವು ಅಂತವರಿಗೆ ನಿಗೂಢ ಯೋಗ ರಹಸ್ಯದಂತೆ ತೋರುತ್ತದೆ. ಅಂದ್ರೆ ನಾವು ಇಂದ್ರಿಯ ಸುಖ ಮಾಡಿ ಕೃಷ್ಣ ಭಜನೆ ಬರಬೇಕೆಂದ್ರೆ ತಪ್ಪದು. ಇಂದ್ರಿಯ ಸುಖದ ಜಗತ್ತಿನಿಂದ ಬಿಡುಗಡೆ ಪಡೆಯುವುದನ್ನು ಸಾಕ್ಷಾತ್ಕಾರದ ಬ್ರಹ್ಮಭೂತ ಹಂತ ಎಂದು ಕರೆಯಲಾಗಿದೆ. ಈ 18ನೇ ಅಧ್ಯಾಯದಲ್ಲಿ 54ನೇ ಶ್ಲೋಕ, ಬ್ರಹ್ಮಭೂತ ಪ್ರಸನ್ನಾತ್ಮನ ಶೋಚದಿನ ಕಾಂಕ್ಷತಿ ಸಮಾ ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ ಬರ. ಬ್ರಹ್ಮಭೂತ ಸ್ಟೇಜ್ ಅಂದ್ರೆ ಐ ಆಮ್ ನಾಟ್ ಬಾಡಿ, ಐ ಆಮ್ ಸ್ಪಿರಿಟ್ ಸೋಲ್. ದಿಸ್ ಇಸ್ ದ ಬಿಗಿನಿಂಗ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಪ್ರಭುಪಾದ ಹೇಳ್ತಾರೆ, ಬಿಗಿನಿಂಗ್
ಬಿಗಿನಿಂಗ್ ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ, ಬ್ರಹ್ಮಭೂತ ಸ್ಟೇಜ್. ದಿವ್ಯ ಭಕ್ತಿ ಸೇವೆಯ ಪರಾಭಕ್ತಿ ಪೂರ್ವಭಾವಿ ಹಂತದ ಜೀವನದಲ್ಲಿ ಬ್ರಹ್ಮಭೂತ ಹಂತವನ್ನು ಆತ್ಮರಾಮ ಹಂತ ಎಂದು ಕರೆಯಲಾಗಿದೆ. ಆತ್ಮರಾಮ ಅಂದ್ರೆ ಸೆಲ್ಫ್ ಸ್ಯಾಟಿಸ್ಫೈಡ್ ಟೋಟಲಿ. ಈ ಹಂತದಲ್ಲಿ ಯಾರೇ ಆದರೂ ಸಂಪೂರ್ಣವಾಗಿ ಆತ್ಮತೃಪ್ತರಾಗಿರುತ್ತಾರೆ. ಅವರು ಇಂದ್ರಿಯ ಭೋಗದ ಬೆನ್ನು ಹತ್ತುವುದಿಲ್ಲ. ಪರಿಪೂರ್ಣ ತೃಪ್ತಿಯ ಈ ಹಂತವು, ಒಂದು ನಿಮಿಷ, ಈ ಹಂತವು ದೇವೋತ್ತ ಪುರುಷನ ದಿವ್ಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸೂಕ್ತವಾದ ಸಂದರ್ಭ. ನೋಡಿ, ಬ್ರಹ್ಮಭೂತ ಸ್ಟೇಜ್ ಅಲ್ಲಿ, ಆತ್ಮರಾಮ ಸ್ಟೇಜ್ ಅಲ್ಲಿ ನಮಗೆ ಭಗವಂತ ಅರ್ಥ ಆಗ್ತಾನೆ. ಶ್ರೀಮದ್ ಭಾಗವತ 1ನೇ ಸ್ಕಂದ 2ನೇ ಅಧ್ಯಾಯ 20ನೇ ಶ್ಲೋಕ ಇದನ್ನು ಸಮರ್ಥಿಸುತ್ತದೆ. ಎಂತ ಹೇಳ್ತದೆ? ಏವಂ ಪ್ರಸನ್ನ ಮನಸೋ ಭಗವದ್ ಭಕ್ತಿ ಯೋಗದ ಭಗವತ್ ತತ್ವ ವಿಜ್ಞಾನ ಮುಕ್ತ ಸಂಘರ್ಷ ಜಾಯತೆ. ಹೀಗೆ ಭಕ್ತಿ ಸೇವೆಯ ಫಲವಾಗಿ ಇಂದ್ರಿಯ ಭೋಗ ಜಗತ್ತಿನಿಂದ ಬಿಡುಗಡೆ ಹೊಂದುವ ಮೂಲಕ ಸಂಪೂರ್ಣ ತೃಪ್ತನಾದ ಜೀವನ ವ್ಯಕ್ತವಾಗ್ತದೆ. ಅಂದ್ರೆ ಭಕ್ತಿ ಸೇವೆ ಯಾವಾಗ ಬರ್ತೇವೆ ಆಗ ನಮ್ಗೆ ಇಂದ್ರಿಯ ಭೋಗದಿಂದ ನಮಗೆ ಆಸೆ ಬರುವುದಿಲ್ಲ. ಇಂದ್ರಿಯ ಭೋಗದ ಬಗ್ಗೆ ನಮಗೆ ಆಸೆ ಬರುವುದಿಲ್ಲ. ಭಕ್ತಿ ಸೇವೆಯನ್ನು ತೊಡಗಿದ ಮೇಲೆ ತೃಪ್ತನಾಗ್ತಾನೆ. ಯಾಕೆ ನೋಡಿ, ಈಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇದ್ದೇವೆ ಅಂದ್ರೆ ನಮ್ಗೆ ಇದರಲ್ಲಿ ಹ್ಯಾಪಿನೆಸ್ ಉಂಟು. ಇಲ್ಲದೆ ಯಾಕೆ ನಾವು ಇರ್ತೇವೆ? ಅಲ್ಟಿಮೇಟ್ ಹ್ಯಾಪಿನೆಸ್, ರಿಯಲ್ ಹ್ಯಾಪಿನೆಸ್. ಪ್ರಭುಪಾದ ಹೇಳುವಂತದ್ದು ಹೇಗೆಂದ್ರೆ, ಈಗ ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಫಸ್ಟಿಗೆ ಮಗುವಿಗೆ 3 ಚಕ್ರದ್ದು ಸೈಕಲ್ ಕೊಡ್ತಾರೆ ತಂದೆ, 1 ವರ್ಷ 2 ವರ್ಷ ಆಗುವಾಗ. ಮತ್ತೆ ಒಂದು 5 ವರ್ಷ ಆಗುವಾಗ 2 ಚಕ್ರ ಸೈಕಲ್, ಸಣ್ಣ ಸೈಕಲ್. ಮತ್ತೆ 10 ವರ್ಷ ಆಗುವಾಗ ಗೇರ್ ಸೈಕಲ್. ಮತ್ತೆ 18 ವರ್ಷ ಆಗುವಾಗ ಬೈಕ್. ಮತ್ತೆ 25 ವರ್ಷ ಆಗುವಾಗ ಕಾರ್. ಈಗ ಕಾರಲ್ಲಿ ಕೂತ ಮೇಲೆ ಮತ್ತೆ ಅವನಿಗೆ ಇದು ಬೇಡ, ಯಾವುದು 3 ಚಕ್ರ ಸೈಕಲ್ ಬೇಡ. ಅದೇ ರೀತಿ ವೆನ್ ಯು ಟೇಸ್ಟ್ ಹೈಯರ್, ಕೃಷ್ಣ ಕಾನ್ಶಿಯಸ್ನೆಸ್ ಇಸ್ ಹೈಯರ್, ಪ್ರಭುಪಾದ ಹೇಳ್ತಾರೆ, ಯು ರಿಜೆಕ್ಟ್ ದಿ ಲೋವರ್ ಥಿಂಗ್ಸ್. ಲೋವರ್ ಥಿಂಗ್ಸ್ ನಮಗೆ ಆಟೋಮೆಟಿಕ್ ನಾವು ರಿಜೆಕ್ಟ್ ಮಾಡ್ತೇವೆ. ಹಾಗೆ ಹೀಗೆ ಭಕ್ತಿ ಸೇವೆ ಫಲವಾಗಿ ಇಂದ್ರಿಯ ಭೋಗದ ಜಗತ್ತಿನಿಂದ ಬಿಡುಗಡೆ ಹೊಂದುವ ಮೂಲಕ ಸಂಪೂರ್ಣ ತೃಪ್ತನಾದ ಜೀವನ ವ್ಯಕ್ತವಾಗುತ್ತದೆ. ಮುಕ್ತ ಸ್ಥಿತಿಯ ಈ ಹಂತದಲ್ಲಿ ಯಾರೇ ಆದರೂ ಭಗವದ್ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಬಲ್ಲರು. ನೋಡಿ, ನಮಗೆ ಮತ್ತೆ ಭಗವದ್ ವಿಜ್ಞಾನ ಅರ್ಥ ಆಗ್ತದೆ ಯಾವಾಗ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಮೇಲೆ ನಮಗೆ ಎಸ್ ಇದು ಸರಿ ಅಂತ ಗೊತ್ತಾಗ್ತದೆ. ಇಲ್ಲ ನಮ್ಗೆ ಎಂತ ಆಗ್ತದೆ, ಎಲ್ಲವೂ ಸರಿ ಅಂತ ಆಗ್ತದೆ. ಇಲ್ಲ, ಸಂಪೂರ್ಣ ತೃಪ್ತಿ ಇಂದ್ರಿಯ ಜಗತ್ತಿನಿಂದ ಬಿಡುಗಡೆ ಹೊಂದಿದ ಈ ಹಂತದಲ್ಲಿ ಯಾರೊಬ್ಬರು ಭಗವದ್ ವಿಜ್ಞಾನದ ರಹಸ್ಯವನ್ನು ಅದರ ಎಲ್ಲ ಗೋಪ್ಯ ಗಹನತೆಗಳೊಂದಿಗೆ ಅರಿಯಬಹುದೇ ಹೊರತು ವ್ಯಾಕರಣ ಅಥವಾ ಶೈಕ್ಷಣಿಕ ಊಹಾಪೋಹಗಳಿಂದಲ್ಲ. ಹಾಗಾಗಿ ಯಾವಾಗ ನಾವು ಭಗವದ್ ವಿಜ್ಞಾನ ಅಂದ್ರೆ ಭಕ್ತಿಯಲ್ಲಿ ಹಂತ ಹಂತವಾಗಿ ನಾವು ಮೇಲೆ ಹೋದ ಮೇಲೆ ನಮ್ಗೆ ಎಲ್ಲವೂ ಅರ್ಥ ಆಗ್ತದೆ. ಆಕ್ಚುಲಿ ಇದೆಲ್ಲ ರಹಸ್ಯ. ಅದ್ರ ರಹಸ್ಯ ಎಲ್ಲ ನಮಗೆ ತಿಳಿತದೆ ಆಸ್ ಯು ಅಡ್ವಾನ್ಸ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್, ಹೊರತು ವ್ಯಾಕರಣ ಮತ್ತು ಶೈಕ್ಷಣಿಕ ಊಹಾಪೋಹಗಳಿಂದಲ್ಲ. ಬ್ರಹ್ಮನು ಅಂತ ಜ್ಞಾನ ಸ್ವೀಕಾರಕ್ಕೆ ಅಗತ್ಯವಾದ ಅರ್ಹತೆಯನ್ನು ಗಳಿಸಿದ್ದರಿಂದ ಭಗವಂತನು ಶ್ರೀಮದ್ ಭಾಗವತ ಉದ್ದೇಶವನ್ನು ಅವನಿಗೆ ಸಂತೋಷದಿಂದ ಉಪದೇಶಿಸಿದ. ನೋಡಿ, ಯಾಕೆಂದ್ರೆ ಪ್ರಭುಪಾದ ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್. ಫಸ್ಟ್ ನಮ್ಗೆ ಅರ್ಹತೆ ಇರಬೇಕು, ಮತ್ತೆ ನಾವು ಫಸ್ಟ್ ಯು ಡಿಸರ್ವ್ ದೆನ್ ಯು ಡಿಸೈರ್, ಮತ್ತೆ ನಾವು ಇಚ್ಛಿಸಬೇಕು. ಈಗ ನಾವು ಹಾಗೆ ಅಲ್ಲ, ನಮ್ಗೆ ಅರ್ಹತೆ ಇಲ್ಲ, ನಾವು ಇಚ್ಛಿಸುವಂಥದ್ದು ಇಲ್ಲ, ಇದು ತಪ್ಪು. ಇಲ್ಲಿ ನೋಡಿ, ಬ್ರಹ್ಮನು ಅಂತ ಜ್ಞಾನ ಸ್ವೀಕಾರಕ್ಕೆ ಅಗತ್ಯವಾದ ಅರ್ಹತೆಯನ್ನು ಗಳಿಸುವುದರಿಂದ ಭಗವಂತನು ಶ್ರೀಮದ್ ಭಾಗವತ ಉದ್ದೇಶವನ್ನು ಅವನಿಗೆ ಸಂತೋಷದಿಂದ ಉಪದೇಶಿಸಿದ. ಹಾಗಾಗಿ ವೆನ್ ಯು ಪ್ರಭುಪಾದ ಹೇಳ್ತಾರೆ, ವೆನ್ ಯು ಆರ್ ಕ್ವಾಲಿಫೈಡ್ ದೆನ್ ಕೃಷ್ಣ ವಿಲ್. ಮತ್ತೆ ಕೃಷ್ಣ ನಮ್ಗೆ ಎಂತ ಮಾಡ್ತಾನೆ? ಉಪದೇಶ ಮಾಡ್ತಾನೆ. ಅಲ್ಲಿ ತನಕ ಇಲ್ಲ. ಹಾಗಾಗಿ ಶುದ್ಧ ಭಕ್ತರಿಗೆ ಕಾನ್ಸ್ಟೆಂಟ್ ಆಗಿ ಕೃಷ್ಣನ ಉಪದೇಶ ಸಿಗ್ತಾ ಇರ್ತದೆ. ಹೇಗೆಂದ್ರೆ ಕೃಷ್ಣನಾಥ್ ಕವಿರಾಜ್ ಗೋಸ್ವಾಮಿ he was 100+ ಚೈತನ್ಯ ಚರಿತಾಮೃತ ಬರೆಯುವಾಗ ತುಂಬಾ ಓಲ್ಡ್ ಆಗಿದ್ರು, ಕೈಯೆಲ್ಲ ಅಂದ್ರೆ ನಡುಕ ಆಗ್ತಿತ್ತು. ಕೃಷ್ಣನಾಥ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಸ್ವತಃ ಬರ್ದದ್ದು ನಾನಲ್ಲ. ಯಾಕೆಂದ್ರೆ ಅವರು ಈಸ್ ಅ ಪ್ಯೂರ್ ಡಿವೋಟಿ. ಕೃಷ್ಣನಾಥ್ ಕವಿರಾಜ್ ಗೋಸ್ವಾಮಿ ಈಸ್ ಎ ಒನ್ ಆಫ್ ದಿ ಮಂಜರಿ. 8 ಮಂಜರಿಯಲ್ಲಿ ಒಂದು ಮಂಜರಿ ಕೃಷ್ಣನಾಥ್ ಕವಿರಾಜ್ ಗೋಸ್ವಾಮಿ. Into 6 Goswamis, they are Manjaris. Loknath Goswami is a Manjari, and Krishnaji Kaviraj Goswami is also Manjari.
ಹಾಗಾಗಿ ಮಾಮೂಲಿ ಜನ ಅಲ್ಲ. ಹಾಗಾಗಿ ಶುದ್ಧ ಭಕ್ತರಿಗೆ ಭಗವಂತ ರಿವೀಲ್ ಮಾಡ್ತಾನೆ, ನಮ್ಮಂತವರಿಗೆ ಅಲ್ಲ. ಹಾಗಾಗಿ ಅಂತ ಜ್ಞಾನ ಸ್ವೀಕಾರ ಅಗತ್ಯವಾದ ಅರ್ಹತೆಯನ್ನು ಗಳಿಸಿದ ಭಗವಂತನು ಶ್ರೀಮದ್ ಭಾಗವತದ ಉದ್ದೇಶವನ್ನು ಅವನಿಗೆ ಸಂತೋಷದಿಂದ ಉಪದೇಶಿಸಿದ. ನೋಡಿ, ಸುಸುಖಂ. ಭಗವದ್ಗೀತೆಯಲ್ಲಿ 10.10 ಹೇಳಿರುವಂತೆ ಇಂದ್ರಿಯ ತೃಪ್ತಿಯ ಜಗತ್ತಿನಿಂದ ಬಿಡುಗಡೆ ಹೊಂದಿದ ಯಾವುದೇ ಭಕ್ತನಿಗೆ ಭಗವಂತನಿಂದ ಈ ನೇರ ಉಪದೇಶ ಸಾಧ್ಯ. 10.10 ಅಂತ ಹೇಳ್ತಾರೆ, ತೇಷಾಂ ಸತತಯುಕ್ತಾನ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಾಂ ಏನಮ ಉಪಯಾಂತಿತೆ. ಅಂದ್ರೆ ಬುದ್ಧಿಯೋಗಂ ಭಗವಂತ ಒಳಗಿಂದ ತಿಳಿಸ್ತಾನೆ. ಇದಕ್ಕೆ ಒಂದು ಉದಾಹರಣೆ, ಯಾರೋ ಇದಕ್ಕೆ ಉದಾಹರಣೆ ಅವರ ಹೆಸರು, he was a devotee of Jagannath devotee. 8 ಇದನ್ನು ಬರೆದಿದ್ದಾರೆ, ಸಾರಿ, ತವಕರ, he was a devotee. ಓಕೆ, ಅವ್ರು ಎಂತಾಯ್ತು ಅಂದ್ರೆ, ಅವರು ಬರಿತಾ ಇರುವಾಗ ಅವ್ರ ಹೆಸರು ಮರ್ತೋಯ್ತು, ಮತ್ತೆ ಹೇಳ್ತೇನೆ. ಹಾಗಾಗಿ ಅವರು ಬರಿತಾ ಇರುವಾಗ ಅವರಿಗೆ ಅಲ್ಲಿ ಸ್ಟಕ್ ಆಯ್ತು. ಸ್ಟಕ್ ಆದ ಮೇಲೆ ಗೀತಾ ಗೋವಿಂದ್ ಬರ್ದವರು, ಅವರ ಹೆಸರು ಸಮಥಿಂಗ್ ಉಂಟು, ಓಕೆ ಮತ್ತೆ ಹೇಳ್ತೇನೆ. ಹಾಗೆ ಅಲ್ಲಿಗೆ ಸ್ಟಕ್ ಆಗ್ತಾರೆ. ಸ್ಟಕ್ ಆದ ಕೂಡಲೇ ಅವರೆಂತ ಮಾಡ್ತಾರೆ, ಅವರ ಹೆಂಡತಿ ಪದ್ಮಾವತಿ ಅಂತ ಹೇಳ್ತಾರೆ, ನಾನು ಸ್ನಾನ ಮಾಡಿ ಬರ್ತೇನೆ ಅಂತ. ಮತ್ತೆ ಕೃಷ್ಣ ಬರುವಂತದ್ದು. ಕೃಷ್ಣ ಅಂದ್ರೆ ಅವರ ರೂಪವನ್ನು ತಾಳಿ ಮಾಡ್ತಾರೆ. ಮತ್ತೆ ಎಂತ ಮಾಡ್ತಾರೆ, ಅದನ್ನು ಯಾವ್ದಲ್ಲಿ ಸ್ಟಕ್ ಆಗಿದೆ ಅದನ್ನು ಬರೀತಾರೆ. ಹಾಗಾಗಿ ಶುದ್ಧ ಭಕ್ತರಿಗೆ ಎಂತ ಮಾಡ್ತಾರೆ ಭಗವಂತ ಈ ರೀತಿ, ಒಮ್ಮೆ ಪ್ರಭುಪಾದಗಳು ಹೇಳುವಂತದ್ದು ಅಮೆರಿಕದಲ್ಲಿ, ನಾನು ಬರ್ದಲ್ಲ ಕೃಷ್ಣ ಬರ್ದದ್ದು. ಅಂದ್ರೆ ಪರಮಾತ್ಮ ಅಷ್ಟು ಆಕ್ಟಿವ್ ಶುದ್ಧ ಭಕ್ತರಲ್ಲಿ, ಕಾನ್ಸ್ಟೆಂಟ್ ಆಗಿ ಗೈಡೆನ್ಸ್ ಕೊಡ್ತಾ ಇರ್ತಾನೆ. ಬುದ್ಧಿಯೋಗಂ ನೋಡಿ, ಬುದ್ಧಿ ಕೊಡುವಂಥದ್ದು ಭಗವಂತ. ಭಗವಂತನ ದಿವ್ಯ ಪ್ರೇಮ ಪ್ರೀತಿಪೂರ್ವಕ ಸೇವೆಯಲ್ಲಿ ಸತತವಾಗಿ ನಿರತರಾದ ಭಕ್ತರಿಗೆ ಭಗವಂತನು ಭಕ್ತರ ಮೇಲೆ ತನ್ನ ನಿರ್ವಾಜ ಕರುಣೆಯಿಂದ ಸಾಕ್ಷಾತ್ ಆಗಿ ಉಪದೇಶ ನೀಡಿದ್ದಾನೆ. ಭಗವಂತ ನೀಡ್ತಾನೆ ಯಾರಿಗೆ? ಶುದ್ಧ ಭಕ್ತರಿಗೆ. ಭಗವಂತ ಭಕ್ತರ ಮೇಲೆ ನಿರ್ವಾಜ, ಕಾಸ್ ಅಂದ್ರೆ ಕಾಸ್ಲೆಸ್ ಮರ್ಸಿ. ಆದ್ರಿಂದ ಭಕ್ತನು ಭಗವದ್ಧಾಮಕ್ಕೆ ಹಿಂದಿರುಗುವ ಮಾರ್ಗದಲ್ಲಿ ಯಥಾರ್ಥವಾದ ಪ್ರಗತಿ ಸಾಧಿಸ್ತಾನೆ. ಹಾಗಾಗಿ ಅಂತ ಭಕ್ತ ಭಗವದ್ಧಾಮಕ್ಕೆ ಹೋಗ್ತಾನೆ. ಆದ್ರಿಂದ ಯಾರೊಬ್ಬರು ಶ್ರೀಮದ್ ಭಾಗವತದ ಈ 4 ಶ್ಲೋಕಗಳನ್ನು ಮಾನಸಿಕ ಹೂವಾತ್ಮಕ ಚಿಂತನೆಗಳಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬಾರದು. ಅಂದ್ರೆ ಮೆಂಟಲ್ ಸ್ಪೆಕ್ಯುಲೇಷನ್ ನಮಗೆ ಈ ಶ್ಲೋಕ ಅರ್ಥ ಆಗುವುದಿಲ್ಲ. ಅದರ ಬದಲು ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರದಿಂದ ಬ್ರಹ್ಮನು ಕಂಡ ಮತ್ತು ಅನುಭವಿಸಿದ ವೈಕುಂಠ ಧಾಮದ ಬಗ್ಗೆ ಎಲ್ಲವನ್ನು ತಿಳಿದುಕೊಳ್ಳಬೇಕು. ದೇವೋತ್ತಮ ಪುರುಷನ ಸಾಕ್ಷಾತ್ಕಾರದಿಂದ ನಮ್ಗೆ ಎಲ್ಲವೂ ತಿಳಿದರೆ, ಅಂತ ವೈಕುಂಠ ಸಾಕ್ಷಾತ್ಕಾರವು ಭಕ್ತಿ ಸೇವೆಯ ಫಲವಾಗಿ ದಿವ್ಯ ಸ್ಥಿತಿಯಲ್ಲಿ ಉಪಸ್ಥಿತನಾದ ಯಾವೊಬ್ಬ ಭಕ್ತನಿಗೂ ಸಾಧ್ಯ. ನೋಡಿ, ಭಕ್ತಿ ಸೇವೆ ಮಾಡಿದ್ರೆ ನಮಗೆ ಈ ಸಾಕ್ಷಾತ್ಕಾರ ಆಗ್ತದೆ. ಎಸ್ ಗೋಪಾಲ ತಪನಿ ಉಪನಿಷತ್ನಲ್ಲಿ ಶ್ರುತಿ ಗೋಪ ವೇಷೋ ಮೇ ಪುರುಷ ಪುರುಷಸ್ತಾದ್ ಆವಿರ್ ಭುವ ಎಂದು ಹೇಳಲಾಗಿದೆ. ಭಗವಂತನು ಬ್ರಹ್ಮನ ಮುಂದೆ ಗೋಪಾಲಕನಾಗಿ ಕಾಣಿಸಿಕೊಂಡನು. ಅಂದರೆ ಮೂಲ ದೇವತ ಪರಮಪುರುಷ ಭಗವಂತ ಶ್ರೀಕೃಷ್ಣನ್ ಗೋವಿಂದನಾಗಿ ಕಾಣಿಸಿಕೊಂಡ. ಅಂದ್ರೆ ಗೋವಿಂದನಾಗಿ ಕಾಣಿಸಿಕೊಂಡ. ಈ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳ್ತಾನೆ ಎಂತ, ಗೋವಿಂದ ಮಾದಿ ಪುರುಷಂ ತಮಂ ಭಜಾಮಿ, ಗ್ಲೋರಿಫೈ ಮಾಡ್ತಾನೆ ಗೋವಿಂದನನ್ನು. ಅನಂತರ ಬ್ರಹ್ಮನು ತನ್ನ ಬ್ರಹ್ಮ ಸಂಹಿತೆಯಲ್ಲಿ 5.29 ಅಲ್ಲಿ ಅದನ್ನು ವಿವರಿಸಿದ್ದಾನೆ. ಎಂತ ಹೇಳಿದಾನೆ? ಚಿಂತಾಮಣಿ ಪ್ರಕರ ಸದ್ಮ ಶುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ ಲಕ್ಷ್ಮೀ ಸಹಸ್ರ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಬ್ರಹ್ಮನು ಗೋಲೋಕ ವೃಂದಾವನವೆಂಬ ಅತ್ಯುನ್ನತ ವೈಕುಂಠ ಲೋಕದಲ್ಲಿರುವ ಮೂಲ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ್ ಪೂಜಿಸಲು ಇಚ್ಛಿಸ್ತಾನೆ. ನೋಡಿ, ಗೋಲೋಕ ವೃಂದ ಅತ್ಯುನ್ನತ
ಎಲ್ಲ ವೈಕುಂಠದಲ್ಲಿ ಉನ್ನತ ಮಟ್ಟದ್ದು ಯಾವುದಂದ್ರೆ ಅಯೋಧ್ಯ, ಅದಕ್ಕಿಂತ ಮೇಲೆ ಇರುವಂತದ್ದು ಗೋಲೋಕ. ಈ ಗೋಲೋಕ ಚಾರ್ಟ್ ನೀವು ಕಾಣ್ಬೋದು. ಹಾಗಾಗಿ ಬ್ರಹ್ಮ ಯಾರನ್ನು ಪೂಜಿಸಲು? ಶ್ರೀಕೃಷ್ಣನನ್ನು, ಗೋವಿಂದನನ್ನು ಪೂಜಿಸಲು ಇಚ್ಛಿಸುತ್ತಾನೆ. ದೇವತಾ ಪುರುಷ ಶ್ರೀಕೃಷ್ಣನು ಇಲ್ಲಿ ಗೋಪಾಲ ಬಾಲಕ ಅಂದ್ರೆ ಕವರ್ಡ್ ಬಾಯ್. ಸುರಭಿ ಗೋವುಗಳ ನೋಡಿ, ಸುರಭಿ ಗೋವು ಅಂದ್ರೆ ಈ ನಮ್ಮ ಗೋವು ಅಂತಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಕೊಡ್ತದೆ ಹಾಲು. ಸುರಭಿ ಹಾಗೆಲ್ಲ ಎನಿ ಟೈಮ್ ನಿಮಗೆ ಮಿಲ್ಕ್ ಕೊಡ್ತಾ ಇರ್ತದೆ. ಪಾಲಿನಲ್ಲಿ ನಿರತನಾಗಿದ್ದು ನೂರಾರು ಸಹಸ್ರ ಲಕ್ಷ್ಮಿಯರು ನೋಡಿ, ಗೋಪಿಕೆಯರು, ಕೋಟಿಗಟ್ಟಲೆ ಗೋಪಿಕೆಯರು ಕ್ಯೂ ಅಲ್ಲಿದ್ದಾರೆ ಕೃಷ್ಣನ ಸೇವೆಗೆ. ಪ್ರೀತಿ ಗೌರವಗಳನ್ನ ಅವನ ಸೇವೆ ಮಾಡುತ್ತಿದ್ದಾರೆ. ಆದ್ದರಿಂದ ಭಗವಾನ್ ಶ್ರೀಕೃಷ್ಣನು ಪರಮ ಪ್ರಭುವಿನ ಮೂಲ ರೂಪ. ಕೃಷ್ಣಸ್ತು ಭಗವಾನ್ ಸ್ವಯಂ, ಏತೇಷಾಂ ಸಕಲಾಂಸ ಕೃಷ್ಣಸ್ತು ಭಗವಾನ್ ಸ್ವಯಂ. ಇದು ಈ ಉಪದೇಶದಿಂದ ಸ್ಪಷ್ಟವಾಗಿದೆ. ದೇವೋತ್ತಮ ಪುರುಷನು ಭಗವಾನ್ ಶ್ರೀಕೃಷ್ಣನೇ ಹೊರತು ಸಾಕ್ಷಾತ್ ನಾರಾಯಣ ಅಥವಾ ಪುರುಷಾವತಾರಗಳಲ್ಲ. ಅಂದ್ರೆ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಸಂಕರ್ಷಣದಿಂದ ಎರಡನೇ ಸಂಕರ್ಷಣ ನಾರಾಯಣ, ನಾರಾಯಣದಿಂದ ಎರಡನೇ ಸಂಕರ್ಷಣ, ಮತ್ತೆ ಬರುವಂಥದ್ದು ಪುರುಷಾವತಾರ. ಹಾಗಾಗಿ ಕೃಷ್ಣ ಸ್ತೂ ಭಗವಾನ್ ಸ್ವಯಂ, ಕೃಷ್ಣ ಫಸ್ಟ್, ಮತ್ತೆ ಕೃಷ್ಣನಿಂದ ಮತ್ತೆ ಎಕ್ಸ್ಪಾನ್ಷನ್ ಉಳಿದದೆಲ್ಲ, ಅವೆಲ್ಲ ಅನಂತರದ ಅವತಾರಗಳು. ಆದ್ದರಿಂದ ಶ್ರೀಮದ್ ಭಾಗವತವೆಂದರೆ ಪರಮ ದೇವೋತ್ತಮ ಪುರುಷ ಶ್ರೀಕೃಷ್ಣನ ಪ್ರಜ್ಞೆ, ಮತ್ತು ಶ್ರೀಮದ್ ಭಾಗವತ ಭಗವದ್ಗೀತೆ ಅಂತ ಶ್ರೀಕೃಷ್ಣನ ಶಾಬ್ದಿಕ ಪ್ರತಿನಿಧಿ. ಇದರ ತಾತ್ಪರ್ಯವೆಂದರೆ ಶ್ರೀಮದ್ ಭಾಗವತವು ಭಗವಂತ ಮತ್ತು ಅವನ ಧಾಮಗಳ ಪರಿಪೂರ್ಣ ಸಾಕ್ಷಾತ್ಕಾರವಿರುವ ಭಗವದ್ ವಿಜ್ಞಾನ. ಇದು ಭಗವತ್ ವಿಜ್ಞಾನ. ಎಸ್ ಕೃಷ್ಣ ಚೈತನ್ಯ. ಯಾರು ಪ್ರಶ್ನೆದಲ್ಲಿ ಕೇಳಬಹುದು.